ಸ್ಮಾರ್ಟ್ ಸಿಟಿ ಮಂಗಳೂರು ಗೊತ್ತಿದೆ. ಈ ರೋಹನ್ ಸ್ಮಾರ್ಟ್ ಸಿಟಿ ಅಂದ್ರೆ ಏನು ಅನ್ನುವಂಥದ್ದು 25 ಪ್ರಾಜೆಕ್ಟ್ಗಳು, 15 ಲೇಔಟ್ಗಳು, 30 ವರ್ಷಗಳಿಂದ ರಿಯಲ್ ಎಸ್ಟೇಟ್ ಉದ್ಯಮಗಳಲ್ಲಿ ನಮ್ಮ ಮಂಗಳೂರು ಜೊತೆಗೆ ನಾಡಿನಾದ್ಯಂತ ಉತ್ತಮ ಗುಣಮಟ್ಟದ ಸೇವೆಯನ್ನ ನೀಡಿ ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿರುವಂತಹ ರೋಹನ್ಸ್ ಕಾರ್ಪೊರೇಷನ್ ನ ರೋಹನ್ ಮೊಂಟೆರೋ ಅವರು ಇವತ್ತು ನಮ್ಮ ಜೊತೆ ನನ್ನ ಕಾರ್ಯಕ್ರಮದಲ್ಲಿದ್ದಾರೆ. ರೋಹನ್ ಸಿಟಿ ವಿಷನ್ ಯಾವ ರೀತಿ ಇದೆ ಅಂತ ಬಂದಾಗ ಮಧ್ಯಮ ವರ್ಗದವರು ಕೂಡ ಅವರ ಸ್ವಂತ ಮನೆಯಲ್ಲಿ ವಾಸ ಮಾಡಬೇಕು. ಯಾರು ಮಣ್ಣಿಗೆ ಹಣ ಹಾಕಿದ್ದಾರೆ ಅವರೆಲ್ಲರೂ ಹಣ ಮಾಡಿದ್ದಾರೆ. ದೊಡ್ಡ ಪ್ರಾಜೆಕ್ಟ್ ಅದು, ಬಹಳಷ್ಟು ಅಲ್ಲಿ ಇನ್ವೆಸ್ಟ್ಮೆಂಟ್ ಬೇಕಾಗಿರಬಹುದು ಅನ್ನುವಂಥದ್ದು ಕೂಡ ಮೈಂಡ್ ಸೆಟ್ ಬರುತ್ತೆ. 31,000 ಕೊಟ್ಟರೆ ಅವರಿಗೆ ಸುಲಭ ಕಂತುಗಳಲ್ಲಿ ತೆಗೆದುಕೊಳ್ಳಬಹುದು ಎಂದು ಸ್ಕೀಮ್ ಅನ್ನು ಕೊಟ್ಟಿದೆ. ನೋಡಿ, ನಿಮ್ಗೆ ನಾಳೆ ಒಂದು ಲಾಯರ್ ಆಫೀಸಿಗೆ ಹೋಗ್ಬೇಕು, ಚಾರ್ಟರ್ಡ್ ಅಕೌಂಟೆಂಟ್ ಆಫೀಸಿಗೆ ಹೋಗ್ಬೇಕು, ಡಾಕ್ಟರ್ ಹೋಗ್ಬೇಕು, ಒಂದು ರೆಸ್ಟೋರೆಂಟ್ಗೆ ಹೋಗ್ಬೇಕು, ನೀವು ಗಾಡಿ ತೆಗಿಬೇಕೆಂದೇ ಇಲ್ಲ. ಖಾಲಿ ಬೀಚಿಗೆ ಹೋಗ್ಬೇಕಾದ್ರೆ ಮಾತ್ರ ಕಾರ್ ತೆಗಿಬೇಕು, ಇಲ್ಲಾಂದ್ರೆ ತೆಗಿಬೇಕೆಂದಿಲ್ಲ. ಬಹುಶಃ ರೋಹನ್ ಅವರು ಬೀಚನ್ನು ಕೂಡ ತರ್ತಾ ಇದ್ರು ಅಂತ ಕಾಣುತ್ತೆ. ಕ್ವಾಲಿಟಿಯಲ್ಲಿ ನೋ ಕಾಂಪ್ರಮೈಸ್, ಮೇಂಟೆನೆನ್ಸ್ ಗೆ ಪ್ರಮುಖವಾಗಿರುವಂತಹ ಆದ್ಯತೆಯನ್ನು ತಾವು ಕೊಡ್ತೀರಾ. ಫೈನಲಿ ನೀವು ಹೇಳ್ತೀರಿ ನಾನು ಏನು ಮಾಡಿದೆ, ಏನಾದರೂ ಮಾಡಬೇಕು, ಏನಾದರೂ ಸಾಧಿಸಬೇಕು. ಈಗ ನಮ್ಮದ್ರಲ್ಲಿ ಒಂದು 1,500 ಜನ ಕೆಲಸಕ್ಕಿದ್ದಾರೆ, ಅವ್ರಿಗೆ ಒಂದು ಕೆಲಸ ಸಿಗ್ತದೆ. ಕುಲಶೇಖರದಲ್ಲಿರುವಂತಹ ಒಂದು ಅತ್ಯದ್ಭುತವಾಗಿರುವಂತಹ ಮಂಗಳೂರಿನ ಬಹು ನಿರೀಕ್ಷಿತವಾಗಿರುವಂತಹ ಮಾಲ್ ಅನ್ನು ರೋಹನ್ ಮೊಂಟೆರೋ ಅವರು ಪರ್ಚೇಸ್ ಮಾಡಿದ್ದಾರೆ. ಒಂದು ಪೂರೈಸುವ ಅಂತ ಹೇಳುವವರು ಕೂಡ ಇದ್ದಾರೆ. ಸರ್ ನಾನು ಹೇಳುದು ನಿಮ್ಮ ಉದ್ದೇಶ ಏನು? ಹಣ ಮಾಡುವುದಾ, ಸೇವೆ ಮಾಡುವುದಾ, ಎಲ್ಲ ಎಂತದು ಉದ್ದೇಶ ಏನು? ಇಷ್ಟು ಬೃಹದಾಕಾರವಾಗಿರುವಂತಹ ಯೋಜನೆಗಳನ್ನ ಅವರು ಮಾಡ್ತಾ ಇದ್ದಾರೆ ಅಂತ ಬಂದಾಗ ಹಣ ಹೂಡಿಕೆ ಹೇಗ್ ಮಾಡ್ತಾರೆ ಅಂತ ಪ್ರಶ್ನೆ ಬರುತ್ತೆ ಸರ್ ಜನರಿಗೆ. ಕಾಸು ಹೊಲ್ತು ಬರ್ಬೋದು, ದುಡ್ಡು ಹೊಲ್ತು ದೇವರ ದಯ ಇಲ್ಲದಿದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ರೋಹನ್ ಅವರು ಫಸ್ಟ್ ಟೈಮ್ ಈ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಬಂದಾಗ ಸರ್ ರಿಸ್ಕ್ ಅಂತ ಅನಿಸ್ಲಿಲ್ವಾ? ಒಂದ್ಸಲ ನೋಡಿದಾಗ ನಾನು ನಿಮ್ಗೆ ಹೇಳ್ತೇನೆ, ನೀವು ಬರುವಾಗ ಏನ್ ತಂದಿದ್ದೀರಿ? ಏನಿಲ್ಲ ಸರ್. ಹೋಗುವಾಗ ಏನ್ ಕೊಂಡು ಹೋಗ್ತೀರಿ? ಕೊಂಡೋಗ್ತೀರಿ. ಹಾಗಾಗಿ ನಡುವಿನಲ್ಲಿ ರಿಸ್ಕ್ ತೆಗೆಯುವುದರಲ್ಲಿ ಎಂತ ಉಂಟು?